ಮಣಿಪುರದ ನರಮೇಧ ಹಾಗೂ ಮಹಿಳೆಯರ ಮೇಲಿನ ಪೈಶಾಚಿಕ ಕೃತ್ಯವನ್ನು ಖಂಡಿಸಿ ತುರುವೇಕೆರೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಪಟ್ಟಣದ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿಯವರೆಗೂ ಪಾದಯಾತ್ರೆ ಮೂಲಕ ತೆರಳಿದ ಪ್ರತಿಭಟನಾಕಾರರು ತಾಲೂಕು ಕಚೇರಿ ಆವರಣದ ಮುಂಭಾಗ ಮಾನವ ಸರಪಳಿ ನಿರ್ಮಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಕಳೆದ 2-3 ತಿಂಗಳಲ್ಲಿ ಮಣಿಪುರದಲ್ಲಿ ಮಹಿಳೆಯರ ಮೇಲೆ ಅಮಾನುಷ ಕೃತ್ಯ, ಅತ್ಯಾಚಾರ, ನರಭೇದ ನಡೀತಾ ಇದೆ. ಇದು ಭಾರತದ ಒಕ್ಕೂಟ ವ್ಯವಸ್ಥೆಗೆ ಮಾರಕವಾಗಿದೆ. ಜೊತೆಗೆ ಸಹೋದರತ್ವ, ಸಹಬಾಳ್ವೆ ಅಡಿಯಲ್ಲಿ ಜೀವಿಸ್ತಾ ಇರುವ ನಾವು ಇಂತಹ ಹೀನ ಕೃತ್ಯವನ್ನು ಖಂಡಿಸಲೇಬೇಕು ಎಂದು ಪ್ರತಿಭಟನಾಕಾರರು ಹೇಳಿದರು. ಮಣಿಪುರದಲ್ಲಿ ನಡೆದ ಅಮಾನುಷ ಕೃತ್ಯಗಳಿಗೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವೇ ನೇರ ಹೊಣೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಮಣಿಪುರದ ರಾಜ್ಯ ಸರ್ಕಾರವನ್ನು ವಜಾ ಮಾಡಬೇಕು ಎಂದು ಒತ್ತಾಯ ಮಾಡಿದರು. ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ದಲಿತ ಸಂಘರ್ಷ ಸಮಿತಿ, ಆದಿಜಾಂಬವ ಕ್ಷೇಮ ವಿರೋಧಿ ಸೇವಾ ಸಮಿತಿ, ತಾಲೂಕು ಛಲವಾದಿ ಮಹಾಸಭಾ, ಕರುನಾಡು ವಿಜಯ ಸೇನೆ, ಸಿಐಟಿಯು ಸಂಘಟನೆ, ಕುವೆಂಪು ಕರುನಾಡು ರಕ್ಷಣಾ ವೇದಿಕೆ, ಕಟ್ಟಡ ಕಾರ್ಮಿಕರ ಸಂಘ ಸೇರಿದಂತೆ ಅನೇಕ ರೈತಪರ ಸಂಘಟನೆಗಳು ಪಾಲ್ಗೊಂಡಿದ್ದವು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಮಣಿಪುರದಲ್ಲಿ ಏನು ನಡೀತಾ ಇದೆ ಈ ಒಂದು ನರಮೇಧ, ಅದನ್ನು ಖಂಡಿಸಿ ಇವತ್ತ ಐಬಿಯಿಂದ ಒಂದು ಮಾನವ ಸರಪಳಿ ಮಾಡಿಕೊಂಡು ತಹಶೀಲ್ದಾರ್ ಅವರಿಗೆ ಗೌರವಾನ್ವಿತ ರಾಷ್ಟ್ರಪತಿಗಳ ಮೂಲಕ ತಹಶೀಲ್ದಾರ್ ಮೂಲಕ ಮನವಿಯನ್ನು ಸಲ್ಲಿಸ್ತಾ ಇದ್ವಿ. ಈ ಒಂದು ವಿಚಾರ ಏನು ಅಂದ್ರೆ, ಕಳೆದ 2-3 ತಿಂಗಳಿನಿಂದ ಮಣಿಪುರದಲ್ಲಿ ನಡೆಯುತ್ತಿರುವ ಮಹಿಳೆಯರ ಮೇಲಿನ ಅಮಾನುಷ ಕೃತ್ಯಗಳು, ಅತ್ಯಾಚಾರ, ನರಮೇಧಗಳು ನಮ್ಮ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಮಾರಕವಾಗಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನೇ ಅಣಕಿಸುವ ದುಸ್ಸಾಹಸವಾಗಿದೆ. ಇಂತಹ ಹೀನ ಕೃತ್ಯಗಳು ನಮ್ಮ ಸಮಾಜದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಹಾಗೂ ಸಂವಿಧಾನದ ಆಶಯವಾದ ಸಹೋದರತ್ವ, ಸಹಬಾಳ್ವೆ, ಭ್ರಾತೃತ್ವದ ಅಡಿಯಲ್ಲಿ ಜೀವಿಸುತ್ತಿರುವ ನಾವುಗಳು ಇಂತಹ ಹೀನ ಕೃತ್ಯವನ್ನು ಖಂಡಿಸಲೇಬೇಕಾಗಿದೆ. ಇಂಥ ಕುಕೃತ್ಯಗಳಿಗೆ ಪರೋಕ್ಷವಾಗಿ ಕಾರಣರಾದ ಸ್ಥಳೀಯ ಮಣಿಪುರದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಮಣಿಪುರದಲ್ಲಿ ಕಾನೂನು ವ್ಯವಸ್ಥೆ ಹದಗೆಡಲು ನೇರ ಹೊಣೆಗಾರರಾಗಿದ್ದಾರೆ. ಇಂಥ ಕೃತ್ಯಗಳು ದೇಶಾದ್ಯಂತ ಹರಡುವ ಮೊದಲು ಇದನ್ನು ನಾವು ಕೊನೆಗಾಣಿಸುವ ಅನಿವಾರ್ಯತೆ ಇದೆ. ಹಾಗಾಗಿ ಇಂಥ ಕಾನೂನು ಬಾಹಿರ ಕೃತ್ಯಗಳಿಗೆ ಕಾರಣವಾದ ಮಣಿಪುರದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ಈ ಕೂಡಲೇ ವಜಾಗೊಳಿಸಬೇಕು ಮತ್ತು ಸಂವಿಧಾನಬದ್ಧವಾದ ಕಾನೂನುಗಳನ್ನು ಈ ಕೂಡಲೇ ಜಾರಿಗೊಳಿಸಬೇಕೆಂದು ತುರುವೇಕೆರೆಯ ಸಮಾಜದ ಸಮಾನ ಮನಸ್ಸ ಪ್ರಗತಿಪರ ಸಂಘಟನೆಗಳು ಒಕ್ಕೂಟಿನಿಂದ ಆಗ್ರಹಿಸುತ್ತಾ ಇದ್ದೇವೆ. ಈ ಒಂದು ವಿಚಾರವಾಗಿ ದಯಮಾಡಿ ತಹಶೀಲ್ದಾರ್ ಒಂದೆರಡು ಮಾತಾಡಬೇಕು, ಆನಂತರ ನಾವು ಮನವಿ ಸಲ್ಲಿಸ್ತೀವಿ. ನಮಸ್ಕಾರಗಳು. ಈ ದಿನ ಏನು ಮಣಿಪುರದ ಒಂದು ಘಟನೆ ಬಗ್ಗೆ ಏನಿವತ್ತು ಒಂದು ಮನವಿಯನ್ನು ಕೊಟ್ಟಿದ್ದೀರಿ. ಎಲ್ಲ ಸಂಘಟನೆಗಳ ಪರವಾಗಿ ಮನವಿಯನ್ನು ಗೌರವಪೂರ್ವಕವಾಗಿ ಸ್ವೀಕಾರ ಮಾಡ್ತೇನೆ. ತಾಲೂಕಾಡಳಿತ ಪರವಾಗಿ ಏನು ನೀವು ಮನವಿ ಕೊಟ್ಟಿದ್ದೀರಾ, ಈ ಮನವಿ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ, ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ನಿಮ್ಮ ಮನವಿಯನ್ನು ಕಳಿಸ್ಕೊಡ್ತೀವಿ. ಮುಂದಿನ ಕ್ರಮವನ್ನು ಮಾನ್ಯ ಸರ್ಕಾರ ಅನ್ವಯಿಸುತ್ತದೆ ಅಂತೇಳಿ ನಿಮ್ಮ ಮನವಿಯನ್ನು ಗೌರವಪೂರ್ವಕ ಸ್ವೀಕರಿಸ್ತಾ ಇದ್ದೀವಿ. ಸತೀಶ ಸೌಂಡ್ ಕೊಡಪ್ಪ, ನಿಂದ ಅದ್ರದ ಎಲ್ಲೋಗಲ್ಲಿ ಪ್ರಧಾನಮಂತ್ರಿಗಳಾದಂಥ ಹದಿನಾರು ಇಂಚಿನ ಎಲೆಗಾರ ನಮ್ಮ ನರೇಂದ್ರ ಮೋದಿ ಅವರು ಒಬ್ಬ ಆರ್ಮಿ ವ್ಯಕ್ತಿ.